ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಪತ್ರಕರ್ತರು ಅಕ್ಲಿನ ಸೇವೆಡ್ದೆ ಸಮಾಜ ತಿದ್ದುನ ಕಾರ್ಯ ಮಲ್ಪೊಲಿಂದು ಮಣಿಪಾಲ ಎಂಐಸಿ ಟೆಲಿವಿಷನ್ ಬೊಕ್ಕ ಫಿಲ್ಮ್ ಪ್ರೊಡಕ್ಷನ್ ವಿಭಾಗದ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಸತ್ಯಬೋಧ ಜೋಶಿ ಪಂತೆರು ಒಡಿಪು ಜಿಲ್ಲಾ ಕಾರ್ಯಕರ್ತರಿನ ಪತ್ರಕರ್ತರಿನ ಸಂಘದ ಪತ್ರಿಕಾ ದಿನಾಚರಣೆ ಅರ್ಪಾತಿರಿಯರು. ಒಡಿಪು ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಘದ ನೆಲೆಟ್ಟು ಒಡಿಪು ಪತ್ರಿಕಾ ಭವನ ಸಮಿತಿದ ಜೊತೆ ಸೇರಿಗೆಡು ಒಡಿಪು ಬ್ರಹ್ಮಗಿರಿತ ಐಎಂಎ ಭವನುಡು ಪತ್ರಿಕಾ ದಿನಾಚರಣೆ ನಡೆತಂಡು. ಮಣಿಪಾಲ ಎಂಐಸಿದ ಟೆಲಿವಿಷನ್ ಬೊಕ್ಕ ಫಿಲ್ಮ್ ಪ್ರೊಡಕ್ಷನ್ ವಿಭಾಗದ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಸತ್ಯಬೋಧ ಜೋಶಿ ಕರ್ನಾಟಕದ ಸುರೂತ ಪತ್ರಿಕೆ ಮಂಗಳೂರು ಸಮಾಚಾರ ಮೂಲ ಪ್ರತಿನ ಬಿಡುಗಡೆ ಮಲ್ತದ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಪ್ರೊಫೆಸರ್ ಸತ್ಯಬೋಧ ಜೋಶಿ ಪಾತಿರ್ದು ಪತ್ರಕರ್ತರು ಕನ್ನ ಕಟ್ಟುಡಾತನು ತಿಕ್ಕಿನ ಅವಕಾಶ ಗಳಸುನುಡು. ನಮ್ಮ ಕೆಲಸದ ಒಟ್ಟುಗೂ ಬಾಕಿದಕ್ಲಿನ ಸಮಸ್ಯೆದಂಚಲ ತೂಪುನ ಭಾರಿ ಅಗತ್ಯ. ನಮ್ಮ ಸೇವೆಡ್ದು ಸಮಾಜನ ತಿದ್ದುನ ಕಾರ್ಯ ಮಲ್ಪೊಲಿಂದ ಪಂಡೇರು. ಜಿಲ್ಲಾ ಹೆಚ್ಚಿಗೆ ಎಸ್ಪಿ ಎಸ್ಟಿ ಸಿದ್ದಲಿಂಗಪ್ಪ ಪೊಲೀಸ್ ತನಿಖೆಡು ಮಾಧ್ಯಮದಕ್ಲಿನ ಪಾಲು ಪನ್ಪನ ವಿಷಯಡು ವಿಶೇಷ ಉಪನ್ಯಾಸ ಕುರ್ದು ಮಾಧ್ಯಮಲು ಜನಕ್ಲಿನ ಉಳ ಮನಸ್ಲಿನ ಕಡೆಕ್ ಹೆಚ್ಚಗುಮನ ಕುರಂದೆ ಸಾಮಾಜಿಕ ಜವಾಬ್ದಾರಿನ ತೆರೆದು ಕೆಲಸ ಮಲ್ಪುಡಾತನೆಂದು ಪಂಡೇರು. ಪತ್ರಕರ್ತರ ಸಂಘದ ಗುರ್ಕಾರ್ಯರು ರಾಜೇಶ್ ಶೆಟ್ಟಿ ಅಲೆವೂರು ಗುರ್ಕಾರ್ಮೆ ವಹಿಸಿದ್ದರು. ಐಎಂಎ ಒಡಿಪು ಕರಾವಳಿ ಗುರ್ಕಾರ್ದಿ ಡಾಕ್ಟರ್ ರಾಜಲಕ್ಷ್ಮಿ, ಒಡಿಪು ಬಡಗಬೊಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಗುರ್ಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ, ಒಡಿಪು ಉಜ್ವಲ್ ಗ್ರೂಪ್ ದ ಆಡಳಿತ ನಿರ್ದೇಶಕರು ಅಜಯ್ ಪಿ ಶೆಟ್ಟಿ ಪಾಲ್ದೆತ್ತೊಂಡರು. 10 ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆಯ 80% ಹೆಚ್ಚ ಮಾರ್ಕ್ ದೆತ್ತಿನ ಸಂಘದ ಸದಸ್ಯರನ್ನ ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಪಟ್ಟಿಯರು. ಹಿರಿಯ ವಾರ್ತಮಾನಿ ಮಂಜುನಾಥ್ ಶೆಣೈ ಜನ್ನಾಡಿಯರಿಗೆ ಪತ್ರಿಕಾ ದಿನ ತಮರಿಯದಿ ಸಂದಾಯರು. ದುಂಬುದ ಒತ್ತು ಸಂಪಾದಕರು ಜಯಾನಂದ ಮೇರೆಗೆ ತಮ್ಮನದ ಮರ್ಯಾದೆ ಮಲ್ತೇರು. ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯರು ಅರುಣ್ ಕುಮಾರ್ ಶಿರೂರು, ಒಡಿಪು ಪತ್ರಿಕಾ ಭವನ ಸಮಿತಿ ಸಂಚಾಲಕರು ಅಜಿತ್ ಆರಾಡಿ ಈ ಪೊರ್ತೊಡಿತ್ತರು. ಬಹುಶಃ IAS IFS ಏನಿದೆಯಲ್ಲ ಅಲ್ಲಿ ಬರೋ ತನಕ ಇರುವುದಂತ ಕ್ವಾಲಿಫಿಕೇಶನ್ ಅದಾದ ಮೇಲೆ ಇರೋದು ಮಾನವೀಯತೆ ಒಂದೇ. ಸೊ ಹಾಗಾಗಿ ನಾವೆಲ್ಲರೂ ಹಿಮಾಲಯದ ಮಟ್ಟದ ಕುದ್ಮಲ್ ರಂಗರಾಯರಾಗ್ಲಿಕ್ಕೆ ಸಾಧ್ಯವೋ ಇಲ್ಲೋ ಗೊತ್ತಿಲ್ಲ, ಆದರೆ ಪುಟ್ಟ ಪ್ರತಿಮೆಯ ಪ್ರಾಯದ ಒಂದು ಚಿಕ್ಕ ಉತ್ಸವ ಮೂರ್ತಿಗಳಾದರೂ ನಾವೆಲ್ಲರೂ ಆಗ್ಬೋದು. ನಾವು ನಮ್ಮ ಕೆಲಸದ ಮೂಲಕ ಪುಟ್ಟ ಸೇವೆಯನ್ನು ಮಾಡೋ ಮೂಲಕ ನಾವು ಸಮಾಜವನ್ನು ಎಷ್ಟೋ ನಮ್ಮ ಮಟ್ಟದ ಮಾಡಬಹುದು. ಹೆಸರು ಬರ್ಬೋದು, ಬರಲಿಕ್ಕಿಲ್ಲ. ಸ್ಕ್ರೀನ್ ಮೇಲೆ ಬರ್ಬೋದು, ಬರಲಿಕ್ಕಿಲ್ಲ. ಒಂದು ನೆನಪಿರಲ್ಲ, ಸ್ಕ್ರೀನ್ ಮೇಲೆ ಬರೋರೇ ಎಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೊಳಿಕ್ಕೆ ಹೋಗ್ಬೇಡಿ. ಒಬ್ಬರು ಇಬ್ಬರು ಆರೋಪಿಗಳಿದ್ದರೆ ಅವರು ಬಂದು ಹಾಜರಾಗ್ತಾರೆ, ಚಾರ್ಜ್ ಆಗ್ತದೆ. ಕೆಲವು ಪ್ರಕರಣಗಳಲ್ಲಿ 10 ಜನ, 15 ಜನ, 20 ಜನ, ಈ ದೊಂಬಿ ಪ್ರಕರಣಗಳಲ್ಲಿ 50, 100 ಜನ ಕೂಡ ಇರ್ತಾರೆ. ಯಾರೋ ಒಬ್ಬರು ಬಂದಿಲ್ಲ ಅಂದರೂ ಕೂಡ ಪ್ರಕರಣ ಚಾರ್ಜ್ ಆಗ್ತಿರಲಿಲ್ಲ. ಚಾರ್ಜ್ ಆಗದೆ 3 ವರ್ಷ 4 ವರ್ಷಗಳು ಕೂಡ ಪ್ರಕರಣಗಳು ಉಳಿತಾ ಇದ್ದವು. ಸೊ ಅದಕ್ಕೆ ನ್ಯಾಯಾಲಯಕ್ಕೆ ಕೂಡ ಒಂದು ಮಿತಿಯನ್ನು ಕೊಟ್ಟಿದೆ. 45 ದಿನಗಳಲ್ಲಿ ನೀವು ಚಾರ್ಜ್ ಮಾಡಬೇಕು. ತದನಂತರ ಸಾಕ್ಷ್ಯ ವಿಚಾರಣೆ ನಡೀತದೆ ನ್ಯಾಯಾಲಯಗಳಲ್ಲಿ. ನಂತರ ವಿಚಾರಣೆ ಮುಗಿದ 45 ದಿನಗಳ ಒಳಗೆ ಅವರು ಶಿಕ್ಷೆಯನ್ನು ಪ್ರಕಟಿಸಬೇಕು. ಕೇಸನ್ನು ಬಿಡುಗಡೆಗೊಳಿಸೋದು ಅಥವಾ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡುವಂಥದ್ದನ್ನು 45 ದಿನಗಳ ಒಳಗೆ ಅವರು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಕುಡ್ಲದ ಸಬ್ ಜೈಲಿಡು ಕೈದಿಲು ಪೆಟ್ಟುಪಾಡೊನ್ನ ಸಂಗತಿ ಸೋಮವಾರ ಪೊರ್ತುಕಂತ್ನಾಗ ನಡೆತದುಂಡು. ಇರುವರೆಗೆ ಪೆಟ್ಟಾದಿತ್ತದ ಅಕ್ಲಿನ್ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಸೇರ್ಸಾದರು. ಕರಿನ 20 ದಿನೋಡ್ದು ವಿಚಾರದೀನ ಕೈದಿಲಾದ ಕುಡ್ಲದ ಸಬ್ ಜೈಲ್ ಸೇರ್ದಿನ ಉಳ್ಳಾಲದ ಮೊಹಮ್ಮದ್ ಸಮೀರ್ ಬೊಕ್ಕ ಮೊಹಮ್ಮದ್ ಮನ್ಸೂರ್ ಮಕ್ಳಿಗೆ ಟೊಪ್ಪಿ ನೌಫಾಲ್ ಬೊಕ್ಕ ಬೇತೆ 10 ರೌಡಿಲು ಸೇರಿದು ಪೆಟ್ಟು ಪಾಡ್ದಿರಂದು ವರದಿಯಾತಂಡು. ಸೋಮವಾರ ಬೈಯಾಗ ಆಜ್ 45ನೇ ತಪ್ಪೊರ್ತಳು ಈ ಸಂಗತಿ ನಡೆಸದಿತ್ತದು. ಕರ್ಪಿಲ್ದ ಅಟ್ಟಿಲು ಕೋನಡಿತ್ತಿನ ಪರ್ತ್ಯದ ವಸ್ತುಲೆಡು ಪೆಟ್ಟು ಪಾಡ್ದಿರು. ಪೆಟ್ಟು ಬೂರ್ನ ಇರುವಿರಿಗ್ಲ ತರೆ ಪುಗ್ಗೆಲು ಸೇರಿದು ಶರ್ರದ ಪಾಕ ಕಡಿಟ್ಟು ಪೆಟ್ಟಾದಿತ್ತದು ಜೀವ ವರಿತೊಂದಿರು. ಪೆಟ್ಟು ಪಾಡ್ನಕ್ಲು ಬೊಕ್ಕ ಪೆಟ್ಟು ಬೂರ್ನಕ್ಲು ನೊಟೋರಿಯಸ್ ಲಾದಿತ್ತದು ಪಾಕ ಕೇಸ್ಲೆಡು ಅಪರಾಧಿಲ ಆದುಲ್ಲೇರು. ಪೆಟ್ಟುಪಾಡ್ನ ಸಂಗತಿ CCTV ತೋಜಿದಿತ್ತದು. ಆರೋಪಿಲನ ಮಿತ್ತು ಜೈಲರ್ ಕುರ್ನಾ ದೂರದಂಚ ಬರ್ಕೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಬೆಳ್ತಂಗಡಿ ತಾಲೂಕದ ಹಿರಿಯ ಸಾಹಿತಿ ಉಜಿರೆ SDM ಕಾಲೇಜಿನ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಪ್ರೊಫೆಸರ್ NG ಪಟವರ್ಧನ್ ಹುಷಾರಿಜ್ಜಂದೆ ಉಜಿರೆದ ಆಸ್ಪತ್ರೆಡು ಸೋಮವಾರ ತೀರಿಯರು. ಅರೆಗೂ 81 ವರ್ಷ ಪ್ರಾಯಾದಿತ್ತಳು. ಹಿರಿಯ ಸಾಹಿತಿ ಉಜಿರೆ SDM ಕಾಲೇಜಿದ ದುಂಬುದ ಕನ್ನಡ ಪ್ರಾಧ್ಯಾಪಕರು ಪ್ರೊಫೆಸರ್ NG ಪಟವರ್ಧನ್ ಒಂತೆ ಕಾಲ ಹುಷಾರಿಜ್ಜಂದೆ ಆದು ಸೋಮವಾರ ಉಜಿರೆದ ಖಾಸಗಿ ಆಸ್ಪತ್ರೆಡು ತೀರಿಯರು. 81 ವರ್ಷ ಪ್ರಾಯದ ಪಟವರ್ಧನ್ ಬೆಳ್ತಂಗಡಿ ತಾಲೂಕು ಮುಂಡಾಜೆ ಗ್ರಾಮ ಮೂಲದಾರಾದಿತ್ತದು. ಕರಿನ ಪಾಕ ವರ್ಷಲಿಡ್ದು ಉಜಿರೆಡು ವಾಸಮಲ್ತೊಂದಿತ್ತೆರು. ಚಿತ್ಪಾವನ ಸಮಾಜದ ಹಿರಿಯರಾದಿತ್ತಿನ NG ಪಟವರ್ಧನ್
ಪಾಕ ಕತೆ ಕವನ ವಿಮರ್ಶೆಲಿನ ಬರೆದು ಸಾಹಿತ್ಯ ಲೋಕಗೂ ಅರ್ಪಣೆ ಮಲ್ತಿದೆರು. ಅವೇತೋ ಜವಡ ಜವಂದಿ ಲೇಖಕಿರ್ನ ಬರವಲೆಗೂ ವಿಮರ್ಶೆ ಬರೆದು ಆಕ್ಲೆಗೂ ಉಮೇದು ಕೊರೊಂದಿತ್ತೆರು. ಬೆಳ್ತಂಗಡಿ ತಾಲೂಕುದ ಕನ್ನಡ ಸಾಹಿತ್ಯ ಪರಿಷತ್ ದಿವನ್ನ ತಾಲೂಕು ಮಟ್ಟದ ಸಮ್ಮೇಳನದ ಗುರ್ಕಾರೆರ್ಲ ಆದಿತ್ಯರ ಪಟವರ್ಧನ್ ಸುದ್ದಿ ಬಿಡುಗಡೆ ಪತ್ರಿಕೆಗೆ ಪಾಕ ವರ್ಷ ಅಂಕಣ ಬರೆಯೊಂದಿತ್ತೆರು. ಜಪ್ಪು ಮಹಾಕಾಳಿ ಪಡ್ಪು ರೈಲು ಅಡಿಸಂಕ ಕಟ್ಟುನ ಕಾಮಗಾರಿಯನ್ನು ಬಾರಿ ಕಡೆಸಾವಣೆಗೆ ವಿರೋಧ ತೋಜಾದು ಸೋಮವಾರ ಸಿಪಿಎಂ ಪಕ್ಷದ ನಿಲೆಟು ಮಹಾಕಾಳಿ ಪಡ್ಪು ರೈಲ್ ಗೇಟ್ ದಲ್ಪ ಪ್ರತಿಭಟನೆ ನಡಪಾದರು. ತುರ್ತು ಕಾಮಗಾರಿ ಮುಗಿಪೆರೆ ಬೊಕ್ಕ ಬದಲು ಉಳಮಾರ್ಗೊಲ್ಲಿನ ಸರಿ ಮಲ್ಪೆರೆ ಒತ್ತಾಯ ಮಲ್ತಿದರು. ಕುಡ್ಲದ ಜಪ್ಪು ಮಹಾಕಾಳಿ ಪಡಪು ರೈಲ್ ಅಡಿಸಂಕ ಕಟ್ಟುನ ಕಾಮಗಾರಿ ಕಡೆಸಾವನ ನೀತಿಗೆದುರಾದ ಸಿಪಿಐಎಂ ಪಕ್ಷದ ನಿಲೆಟ್ಟು ಸೋಮವಾರ ರೈಲ್ ಗೇಟ್ ದಲ್ಪ ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾಯಿರು. ಕಾಮಗಾರಿನ ತುರ್ತು ಮುಗಿಪೊಡು ಬದಲು ಉಳಮಾರ್ಗೊಲ್ಲೆನು ಸರಿ ಮಲ್ಪೊಡು ಪ್ರತಿಭಟನೆ ಒತ್ತಾಯ ಮಲ್ತೆರು. ಮಹಾಕಾಳಿ ಪಡ್ಪು ರೈಲ್ ಅಡಿಸಂಕದ ಕಾಮಗಾರಿ ಬಾರಿ ನಿಧಾನ ಆವೊಂದುಪು ನಡೆದಾವ್ರ ಜನಕುಲು ಬಲಿವರ್ಪುನಂಚಾತನು ಬೆಕ್ಕು ಜನಪ್ರತಿನಿಧುಲು ಗುಮನ ಕೊರೊಂದಿನವೇ ಕಾರಣ. ತುರ್ತು ಗುಮನ ಕೊರ್ಜಿಂಡ ಕುಡ್ಲಾ ದಕ್ಷಿಣ ಶಾಸಕರ ಆಫೀಸ್ದಾಗ ಎದುರು ಕಪ್ಪು ಬಾವುಟ ಪತ್ತದು ಪ್ರತಿಭಟನೆ ನಡಪಾವಂದು ಸಿಪಿಎಂ ಕಾರ್ಯಕರ್ತರು ಜಾಗೃತಿ ಪಂಡಿರು. ನಿಧಾನಗತಿತ ಕಾಮಗಾರಿ ಹಾಳ್ ಗುಣಮಟ್ಟ ಆದಿತ್ತದು ಇಂಚಿಪ್ಪ ಬಿಚ್ಚಿದಿತ್ತನೆಂದು ಪ್ರತಿಭಟನೆಗಾರರು ಪಂಡಿರು. ಗುಣಮಟ್ಟದ ಪರೀಕ್ಷೆ ಅವಡು ಕಾಮಗಾರಿ ತುರ್ತು ಮುಗಿತದು ಅಡಿಸಂಕನು ಜನಕ್ಲಿನ ಉಪಯೋಗಕ್ಕೆ ಬಿಡುದು ಕೊರಡೊಂದು ನಾಯಕರು ಒತ್ತಾಯ ಮಲ್ತಿರು. ಇದು ಆದಷ್ಟು ಬೇಗ ತ್ವರಿತವಾಗಿ ಈ ರಸ್ತೆ ಕೆಲಸ ಆಗಬೇಕು, ಅಂಡರ್ ಪಾಸಿನ ಕೆಲಸ ತ್ವರಿತವಾಗಿ ಆಗಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ನೀವು ಏನಾದರೂ ಇನ್ನೂ ಕೂಡ ವಿಳಂಬ ನೀತಿ ಅನುಸರಿಸಿದರೆ ನಾವು ದೊಡ್ಡ ಮಟ್ಟದ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ. ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೀವಿ. ಜುಲೈ ಒರ್ಮೆಕ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲಾವಿದರಿನ ಕೂಟ ಅಮೆರಿಕ ತಿರುಗಾಟ ಮಲ್ಪೆರೆ ಇತ್ತದು. ಅಮೆರಿಕದ ಇರುವ ರಾಜ್ಯಲಿನ ಮುಖ್ಯ ನಗರಲ್ಲಿಡು ಯಕ್ಷಗಾನ ಪ್ರದರ್ಶನ ನಡಪೆರೆ ಉಂಡೊಂದು ಫೌಂಡೇಶನ್ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ ಪಂತೆರು. ಕುಡ್ಲದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುರ್ಕಾರ್ಯರು ಬೊಕ್ಕ ಭಾಗವತರು ಸತೀಶ್ ಶೆಟ್ಟಿ ಪಟ್ಲ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು. ಜುಲೈ ಒರ್ಮೆಕ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲಾವಿದರಿನ ಕೂಟ ಅಮೆರಿಕ ತಿರುಗಾಟ ಮಲ್ಪುಂಡು. ಅಮೆರಿಕದ ಇರುವ ರಾಜುಲಿನ ಮುಖ್ಯ ನಗರಲ್ಲಿಡು ಯಕ್ಷಗಾನ ಪ್ರದರ್ಶನ ನಡಪೆರುಂಡು. 9 ಜನತ ಕೂಟ 75 ದಿನ ಯಕ್ಷಗಾನ ಅಭಿಯಾನಗಾದ ತಿರುಗಾಟ ಮಲ್ಪೆರೆ ಉಂಡೊಂದು ಪಂಡಿರು. ಪೌರಾಣಿಕ ಕಥೆನ ಅಜತ್ತೊಂದು ಎಂಕ್ಲ ಪ್ರದರ್ಶನ ಕೊರಿಯರೆವುಲ್ಲ. ಕೆಲವು ಕಡಿಟ್ಟು ಕಿನ್ಯ ತರಬೇತಿ ಶಿಬಿರ ನಡಪಾಯಿರಲಿಲ್ಲ. ಹಿಮ್ಮೇಳ ಕಲಾವಿದರಾದ ತಾರ್ಮುಖ ಪದ್ಮನಾಭ ಉಪಾಧ್ಯಾಯ, ಚೈತನ್ಯ ಕೃಷ್ಣ ಪದ್ಯಾಣ, ಬೊಕ್ಕ ಮುಮ್ಮೇಳಡು ಪ್ರೊಫೆಸರ್ ಎಂಎಲ್ ಸಾಮಗ, ಹರಿನಾರಾಯಣ ಭಟ್ ಎಡನೀರು, ಚಂದ್ರಶೇಖರ ಧರ್ಮಸ್ಥಳ, ಮಹೇಶ್ ಮಣಿಯಾಣಿ, ಪ್ರಶಾಂತ್ ನಿಲ್ಯಾಡಿ, ಮೋಹನ್ ಬೊಳ್ಳಿಪಾಡಿ ಪಾಲ್ದಿತ್ತನ್ವ. 2 ವರ್ಷಗೊರ ಅಮೆರಿಕೋಡು ನಡಪುನ ಅಕ್ಕ ಸಮ್ಮೇಳನೊಡ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೂಟ ಕಾರ್ಯಕ್ರಮ ಕೊರಿಯರುಂಡು. ಒಂದು ಬಾರಿ ಪೆರ್ಮೆದ ಸಂಗತಿಯಿಂದ ಸತೀಶ್ ಶೆಟ್ಟಿ ಪಟ್ಲ ಪಂಡಿರು. ಪ್ರೊಫೆಸರ್ ಎಂಎಲ್ ಸಮಗ, ಪದ್ಮನಾಭ ಉಪಾಧ್ಯಾಯ, ಚೈತನ್ಯ ಕೃಷ್ಣ ಪದ್ಯಾಣ, ಹರಿನಾರಾಯಣ್ ಭಟ್ ಎಡನೀರು, ಚಂದ್ರಶೇಖರ ಧರ್ಮಸ್ಥಳ, ಮಹೇಶ್ ಮಣಿಯಾಣಿ, ಪ್ರಶಾಂತ್ ನಿಲ್ಯಾಡಿ, ಮೋಹನ ಬೊಳ್ಳಿಪಾಡಿ ಸುದ್ದಿ ಕುಟ್ಟೊಡಿತ್ತರು. ಅಮೆರಿಕದಲ್ಲಿ ದೊಡ್ಡ ಉತ್ಸವ, ಭಾರತದ ಅತಿ ದೊಡ್ಡ ಉತ್ಸವ ಅಂತ ಹೇಳಿದ್ರೆ ಅಕ್ಕ ಉತ್ಸವ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿರಬಹುದು. 2 ವರ್ಷಕ್ಕೊಮ್ಮೆ ನಡೆಯುವಂತಹ ಅಕ್ಕ ಉತ್ಸವ. ಆ ಕಾರ್ಯಕ್ರಮ, ಆ 2 ದಿವಸದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ತಂಡ ಅಲ್ಲಿ ಆಯ್ಕೆಯಾಗಿದೆ. ನಾವು ಒಂದು 2 ಗಂಟೆ ಕಾರ್ಯಕ್ರಮಗಳನ್ನು ಅಲ್ಲಿ ಕೊಡುವವರಿದ್ದೇವೆ. ಪ್ರಮುಖ ನಗರಗಳಾದಂತಹ ಸ್ಯಾನೋಜೆ, ಸಿಯಾಟಲ್, ಫೀನಿಕ್ಸ್, ಲಾಸ್ ಏಂಜಲೀಸ್, ಆಸ್ಟಿನ್, ಹ್ಯೂಸ್ಟನ್, ಡೆಟ್ರಾಯ್ಟ್, ಇಜಾಮ್ಸ್ವಿಲ್ಲೆ, ಮೇರಿಲ್ಯಾಂಡ್, ಟಂಪಾ, ಮಿಲ್ವಾಕಿ, ಶಾರ್ಲೋಟ್, ರ್ಯಾಲೆ, ಎಡಿಸನ್, ಕೊಲಂಬಸ್, ಬಾಸ್ಟನ್, ಆರ್ಲ್ಯಾಂಡೋ, ಅಟ್ಲಾಂಟಾ, ಚಿಕಾಗೋ, ಡಲ್ಲಾಸ್, ನ್ಯೂ ಜೆರ್ಸಿ, ರಿಚ್ಮಂಡ್ ಮುಂತಾದ ಕಡೆ ಇದು ಈಗಷ್ಟೇ ನಮಗೆ ಬುಕ್ಕಿಂಗ್ ಆದಂತಹ ಕಾರ್ಯಕ್ರಮಗಳು. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನಲ್ಲಿ ಹೋದ ನಂತರ ಬುಕ್ಕಿಂಗ್ ಆಗಲಿಕ್ಕಿದೆ. ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಶುಕ್ರವಾರ, ಶನಿವಾರ, ಆದಿತ್ಯವಾರ ನಮ್ಮ ಪ್ರೋಗ್ರಾಮ್ಗಳಿರುತ್ತದೆ. ಬಾಕಿ ಸಮಯದಲ್ಲಿ ನಮಗೆ ಆಚೀಚೆ ಹೋಗುವಂತಹ ಜರ್ನಿಗಳೇ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕಿದ್ರೆ ಫ್ಲೈಟಲ್ಲಿ ಒಂದು 5 ಗಂಟೆಯ ಜರ್ನಿ ಇರ್ತದೆ. ನಮಗೆ ಒಂದು 4 ದಿವಸ ಅದಕ್ಕೋಸ್ಕರ ನಾವು ಇಟ್ಕೊಳ್ಬೇಕಾಗುತ್ತೆ. ಪುತ್ತೂರು ಪೇರಿಗೇರಿ ಈಶ್ವರಮಂಗಳ ಜೋಡ್ಸಾವನ ಮಾರ್ಗದ ಪುಳಿತ್ತಡಿ ಕೈತಲ್ದ ಪಟ್ಲಡ್ಕ ಪನ್ಪುನೌಲು ಮಾರ್ಗದ ಬರಿಟು ಕೆದು ಒಂಜಿ ಇತ್ತದು ಸಂಚಾರ ಮಲ್ಪನಕ್ಲಿಗೂ ಯಮ ಸರ್ಪ ಆದುಂಡೊಂದು ಊರ್ದಾಕಲು ದೂರ್ದೆರು.
ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮ ಪಂಚಾಯತ್ ಸುತ್ತದ ಪಡುವನ್ನೂರು ಗ್ರಾಮಡು ಈಶ್ವರ ಮಂಗಳ ಭಾಗೊಡ್ದು ಎತ್ತರೊಡ್ದು ಜಪ್ಪಂಗೇಲ್ ಮಾರ್ಗ ಇತ್ತದು ಐಕ್ ಒತ್ತ ಅಪಾಯದ ಕೆದು ಉಂಡು. ಪುತ್ತೂರು ಪೇರಿಗೇರಿ ಈಶ್ವರ ಮಂಗಳ ಜೋಡ್ಸವನ ಮಾರ್ಗದ ಪುಳಿತಡಿ ಕೈತಲ್ ಪಟ್ಲಡ್ಕ ಊರ ಆದಿತ್ತದು. ಈ ಮಾರ್ಗುಡೆ ಗಾಡಿಲೆಡು ಸಂಚಾರ ಮಲ್ಪನಕ್ಲೆ ಒಂದು ಯಮ ಸುರ್ಪದ ಕೆದು ಆದುಂಡು. ಅಪಾಯದ ಈ ಕೆದು ತೋಜುಲುನೇ ಇಜ್ಜೆ ಗಾಡಿ ಉಡುಪನಕ್ಲು ಚೂರು ಆಯತತ್ತುಂಡಲ ಕೆದುಕುಬೂರ್ನ ಸಾಧ್ಯತೆ ಉಂಡು. ಪಟ್ಟೆ ಪೇರಿಗೇರಿ ಅಂಬಡೆ ಮೂಲೆಡೆ ಈಶ್ವರ ಮಂಗಳ ಪೇಂಟೆಗ್ ಜೋಡ್ಸವನ ಮಾರ್ಗ ಒಂದು ಆದಿತ್ತದು. ದಿನನಿತ್ಯ ಬರವು ಕಲ್ಪನಕ್ಲು ಸೇರ್ದ ಪಾಕ ಜನತಾ ಸಂಚಾರ ಉಪ್ಪುಂಡು. ಮಾರ್ಗದ ತೀರ್ಥಮೇಟು ನೀರು ಪರಿಪೆರೆ ಮೋರಿ ಕಟ್ಟದೇರು. ಈ ಮೋರಿಲ ಬೂರಿಯರೆ ಆತಂಡು. ಮಾರ್ಗ ಬೊಕ ಕೆದುತ ನಡುಟು ಒವ್ವೆ ತಡೆಪು ಕಟ್ಟದಿಜೇರು. ಪುದಿಲು ಬುಳೆದುಂಡು. ಈ ಮಾರ್ಗುಡೆ ರಾತ್ರಿ ಸಂಚಾರ ಬಾರಿ ಅಪಾಯಗೂ ಸಾಧ್ಯ ಆದುಂಡು. ಈದುಂಬು ಮುಲ್ಪ ಗಾಡಿಲು ಪತ್ತು ತತ್ತದು ಮಗರ್ದಾಂದ್ ಪನ್ಪೆರು ಊರ್ದಕ್ಲು. ಆರೋಗ್ಯದಿಂಜಿದು ಬದುಕುಗು ಪ್ರಕೃತಿದ ರಕ್ಷಣೆ ಅಗತ್ಯ ಅಂದು ಪ್ರೊಫೆಸರ್ ಎನ್ ಎ ಮಧ್ಯಸ್ಥ ಪಂತೆರು ಕಲ್ಕುರ ಪ್ರತಿಷ್ಠಾನ ಮುಖ ಕುಡ್ಲದ ಸಾವಯವ ಕೃಷಿಕ ಗ್ರಾಹಕ ಬಳಗ ನಡಪಾಯಿನ ಪೆಲಕಾಯಿ ಕುಕ್ಕು ಮೇಳ ಮುಗಿತಲದ ಲೇಸಿಡು ಅರ್ಪಾತಿರಿಯರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಬೊಕ್ಕ ಸಾವಯವ ಕೃಷಿಕ ಗ್ರಾಹಕ ಬಳಗದ ಒಟ್ಟು ಸಿರಿಕಿಡು ಕದ್ರಾ ಕಂಬ್ಳ ಮಲ್ಲಿಕಾ ಬಡಾವಣೆದ ಪ್ರದೀಪ ಕುಮಾರ ಕಲ್ಕುರಿರ್ನ ಇಲ್ಲಡ್ ರಡ್ಡ ದಿನ ನಡಪಾಯಿನ ಪೆಲಕಾಯಿ ಕುಕ್ಕು ಮೇಳದ ಮುಗಿತಲ ಲೇಸು ಅಟ್ಟಣೆ ಆದಿತ್ತಂಡು. ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಎತ್ಕೊಂದು ಸುರುತ ಪಾತೆರ ಪಂಡಿರು. ಮಲ್ಲಬಿನ್ನೆರು ಹಿರಿಯ ಸಂಶೋಧಕಿಯರು ಮುರ್ಗ ಪಕ್ಕಿಲಿನ ವಿಜ್ಞಾನಿ ಪ್ರೊಫೆಸರ್ ಎನ್ ಎ ಮಧ್ಯಸ್ಥ ಪಾತೆರ್ದು ನಮ್ಮ ಬದುಕು ಆರೋಗ್ಯ ದಿಂಜಿದುಪ್ಪರೆ ಪ್ರಕೃತಿದ ರಕ್ಷಣೆ ಬಾರಿ ಅಗತ್ಯ. ಮಣ್ಣು ಸತ್ವ ದಿಂಜಿದುಪ್ಪುನಂಚ ತೂವನ್ನ ಬೊಕ್ಕ ಪರಿಸರದ ರಕ್ಷಣೆ ನಮ್ಮ ಮಾತ ಕರ್ತವ್ಯ. ಅಂದೇಕ್ ಗುಮನ ಕೋರ್ಜಿಂಡ ನಮ್ಮ ಉನ್ಪುನ ನುಪ್ಪೆ ನಂಕ್ ಇಸಾ ಆಪುನೆಟ್ಟು ಸಂಶಯ ಇಜ್ಜಿ ಎಂದು ಪಂಡಿರು. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬದ ರಾಜ್ಯ ಗುರ್ಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರ್ಕಾರ್ಮಿಡ್ ಕೃಷಿ ಸಾಧಕಿಯರು ತೂಗುಕರೆತ ಮುನಿರಾಜು ಅರಸಿಕೆರೆತ ರಘು ಬೊಕ್ಕ ಕುಡ್ಲಾ ಮೂಡು ಶೆಡ್ಡದ ಲಕ್ಷ್ಮೀ ಆಚಾರ್ಯ ಮಕ್ಳಿಗ್ ತಮ್ಮನದ ಮರ್ಯಾದೆ ಮಲ್ತೆರು. ದುಂಬುದ ಅಪಾರ ಜಿಲ್ಲಾಧಿಕಾರಿ ಪ್ರಭಾಕರ ಶರ್ಮಾ ಹೋಟೆಲ್ ಜನತಾ ಡೀಲಕ್ಸ್ ದ ಪತ್ತು ಮುಡಿದ ಸೂರ್ಯ ನಾರಾಯಣ ರಾವ್ ದಿನೇಶ್ ಒಪ್ಪೂರು ಸಾವಯವ ಕೃಷಿಕ ಗ್ರಾಹಕ ಬಳಗದ ರತ್ನಾಕರ ಕುಳಾಯಿ ಪಾಲ್ದಿತ್ತೊಂಡೆರು. ಜನಾರ್ದನ ಹಂದೆ ಸೊಲ್ಮೆ ಸಂದಾಯಿರು. ಪ್ರೊಫೆಸರ್ ಜಿಕೆ ಭಟ್ ಸಿರಾಜೆ ಕಾರ್ಯಕ್ರಮ ಸುಧಾರ್ತೆರು. ಈ ವರ್ಷ ಇದೊಂದು ಉತ್ತಮವಾದ ಅವಕಾಶ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಂತಹ ಸ್ವಂತ ಉದ್ಯಮ ಮಾಡಬೇಕು, ಭಾಳಷ್ಟು ಉತ್ಪನ್ನಗಳು ತಯಾರಿಸಲಿಕ್ಕೆ ಆಗ್ತಾ ಇದೆ. ಅದನ್ನು ಮಾಡಿ ಇಂಥ ಒಂದು ವೇದಿಕೆ ನಿರ್ಮಾಣ ಮಾಡಿದೆ. ಅದರೊಂದಿಗೆ ನಮ್ಮ ಕುಲಾಯಿ ರತ್ನಾಕರ ಸಾವಯವ ಗ್ರಾಹಕ ಬಳಗದ ಅವರು ಕೂಡ ಕೈ ಜೋಡಿಸಿ ಅವರು ಕೂಡ ನಮಗೆ ಉತ್ತಮವಾದ ಸ್ಪಂದನೆಗಳನ್ನು ನೀಡಿದ್ದಾರೆ. ಸೊ ಇದರಿಂದ ಸ್ವಂತ ಉದ್ಯಮ ಆರಂಭಿಸಲಿಕ್ಕೆ ಸುಲಭ ಆಗುತ್ತೆ, ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಹಣ್ಣು ಮತ್ತು ಎರಡು ಒಟ್ಟಿಗೆ ಮಾಡಿದ್ರು, ಒಂದು ತಿಂದರೆ ಒಂದು ಹೆಚ್ಚು ಉಪಯೋಗಿಸಿದ್ರೆ ಬೆಲೆ ಜಾಸ್ತಿ ಆಗುತ್ತೆ, ಇನ್ನೊಂದು ಹೆಚ್ಚು ಉಪಯೋಗಿಸಿದ್ರೆ ಬೆಲೆ ಕಡಿಮೆ ಆಗುತ್ತೆ. ಅದನ್ನು ಎರಡು ಒಟ್ಟಿಗೆ ಸೇರಿಸಿ ನೀವು ಈ ಮೇಳ ಮಾಡಿದ್ದೀರಿ, ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಇನ್ನು ಒಂದು ವಿಷಯ ಹೇಳಬೇಕು, ಈ ಹಲಸಿನ ಮೇಳ ಅಥವಾ ಹಲಸು ತಿನ್ನೋದು ಮಳೆಗಾಲದ ಮೊದಲೇ ಆಗಬೇಕು. ಮಳೆಗಾಲದ ಹಲಸಿಗೆ ರುಚಿ ಇರಲ್ಲ, ಅದೇ ಎಬ್ಸಾರ್ಬ್ಸ್ ವಾಟರ್, ನೀರು ಇರೋದ್ರಿಂದ ಆ ಸಿಹಿ ಕಡಿಮೆ ಆಗುತ್ತೆ. ಸೊ ನನ್ನ ಅದು ಗೊತ್ತಿಲ್ಲ, ಒಂದು ತಿಂಗಳು ಮೊದಲೇ ಇದನ್ನು ಮಾಡಿದರೆ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ, ಉಪಯೋಗ ಆಗುತ್ತೆ ಅಂತ ಒಂದು ಸಣ್ಣ ಸಲಹೆ. ಇದೊಂದು ಹೊಸ ಆಯಾಮ, ಇದೊಂದು ಹೊಸ ಆಯಾಮ. ನಾವು ಪೆಟ್ಟಿಗೆಗಳನ್ನು ಅಷ್ಟು ಸಾರಿ ಮಾಡಿದ್ವಿ, ನಮಗೆ ಇದನ್ನು ನಾವು ಕ್ಯಾಚ್ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಅಥವಾ ಕಲ್ಪರು ನಮ್ಗೆ ಹೇಳ್ಕೊಟ್ಟಿಲ್ಲ ಅವಾಗ. ಇದೊಂದು ನನಗೆ ಅದೇ ಮನೆಯಲ್ಲೂ ಕೂಡ ಇವತ್ತು ಜ್ಞಾಪಕ ಮಾಡಿಕೊಂಡು ಈ ಒಂದು ಸಂದರ್ಭಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮತ್ತು ಇವರ ಸನ್ಮಾನದಲ್ಲಿ ಭಾಗವಹಿಸ್ತಕ್ಕಂಥ ಆ ಹೆಣ್ಮಗಳಿಗೆ ಮಾಡಿರ್ತಕ್ಕಂಥ ಡೆಲಿವರಿ ಮಾಡೋದು, ತೂಬಿಕೆರೆ ಅವ್ರನ್ನ ಕರೆಸೋದು ಅಂದರೆ ಒಂದು ದೊಡ್ಡ ಕಷ್ಟ. ತೂಬಿಕೆರೆ ಹಲಸಿನನ್ನು ಕರೆಸೋದು ಅಂತ ಭಾಳ ಕಷ್ಟ. ತಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರು ಬಂದಿದ್ದಾರೆ, ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಮಹಿಳೆ ಕೂಡ, ಅವರೆಲ್ಲರಿಗೂ ಕೂಡ ಮತ್ತು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಇವತ್ತು ಆನ್ಲೈನ್ ಮುಖಾಂತರ ಯಾವ ರೀತಿಯಲ್ಲೂ ಬದುಕನ್ನು ಕಟ್ಟಿಕೊಳ್ಬೋದು, ಯಾವ ರೀತಿಯಲ್ಲೂ ಬದುಕನ್ನು ಹಾಳು ಮಾಡಿಕೊಳ್ಬೋದು, ಎರಡೂ ಮಾಡ್ಬೋದು. ಆದರೆ ಅದಕ್ಕೆ ಒಂದು ಸಂಸ್ಕಾರ ಅಂತ, ಈ ಸಂಸ್ಕಾರ ಜಾಗೃತಿಯ ಒಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳಾಗಲಿ, ಇಂಥ ಎಲ್ಲ ಸಾಧಕರುಗಳು ನಿಮ್ಮೆಲ್ಲರ ಜೊತೆಗೆ. ಸಣ್ಣದಿರುವಾಗ ನಮಗೂ ಅಪ್ಪ ಮಾಡ್ತಿದ್ರು, ಮಗ ಕಾಲ ಹಾಳಾಗಿದೆ ಅಂತ ಹೇಳ್ಕೊಂಡು. ಆವಾಗಲೂ ರಸ್ತೆಯಲ್ಲಿ ಕೆಂಪು ದೀಪ ಇತ್ತು, ಅಡ್ಡಗಳು ಇತ್ತು, ಕುಡಿಲಿಕ್ಕೋ ನಲಿಲಿಕ್ಕೋ ಬೇಕಾದಂಥ ಅಡ್ಡೆಗಳು ಅಥವಾ ಬೇಡವಾದ ಸ್ಥಳಗಳು ಇತ್ತು. ರಸ್ತೆಯಲ್ಲಿ ಇವಾಗ ಕೊಳಚೆಯೂ ಇತ್ತು, ಒಳ್ಳೆಯ ಮಾರ್ಗವೂ ಇತ್ತು.
ಸಂಸ್ಕಾರ ಅಂದರೆ ಏನು? ಅಡ್ಡ ದಾರಿಗೆ ಹೋಗದೆ ಒಳ್ಳೆಯ ದಾರಿಗೆ ಹೋಗ್ತಾ ದೇವಾಲಯದಲ್ಲಿ ಘಂಟಾನದ ದೇವಾಲಯದೊಳಗೆ ಹೋಗಿ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಶಾಲೆಗೆ ಹೋಗಿ ಅಧ್ಯಾಪನವನ್ನು ಮಾಡಿಕೊಂಡು ಪ್ರಕೃತಿಯೊಂದಿಗೆ ಬರ್ತಾ ಬಸ್ಸಿಗೆ ಕಲ್ಲು ಹೊಡಿಬಾರ್ದು ಅಂತ ಹೇಳುವವರು ಇದ್ದರು, ಬೆನ್ನು ತಟ್ಟುತ್ತಾ ಪ್ರೋತ್ಸಾಹ ಮಾಡುವವರಿದ್ದರು. ಇದು ಎಲ್ಲರ ಜೊತೆಗೆ ಮನೆಗೆ ಬಂದು ಶ್ರಮಜೀವನದಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಂಥ ಒಂದು ಸಂಸ್ಕಾರ. ಬೆಂಗಳೂರಿನ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ಕೊರ್ಪುನ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಈ ಸರ್ತಿ ಆಚ್ಪಜನ ಸಾಧಕರಿಗೆ ಸಂದಿದ್ದು ದೇರ್ಲಕಟ್ಟೆ ವಿದ್ಯಾರತ್ನ ಸಂಸ್ಥೆದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಕುಂಬ್ಳೆ ಮುಂಡಪಳ್ಳ ರಾಜರಾಜೇಶ್ವರಿ ದೇವಸ್ಥಾನದ ತಾಪಕಿರು ಕೆ ಶೆಟ್ಟಿ ಪ್ರಶಸ್ತಿ ಪಡೆದರು. 49ನೇ ವರ್ಷದ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಒಟ್ಟು ಅಚ್ಪಜನ ಸಾಧಕರಿಗೂ ಸಂದಿದ್ದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಡು ಪ್ರಶಸ್ತಿ ಕುರಿದು ಮರ್ಯಾದೆ ಮಲ್ತಿದ್ದರು. ಉಳ್ಳಾಲ ತಾಲೂಕು ದೇರ್ಲಕಟ್ಟೆದ ವಿದ್ಯಾರತ್ನ ಬರವು ಸಂಸ್ಥೆಯ ಗುರುಕಾರ್ಯರು ಕರ್ನಾಟಕ ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ದುಂಬದ ಗುರುಕಾರ್ಯರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟುಗೂ ಪ್ರಶಸ್ತಿ ಸಂದಿದ್ದು ಪ್ರಶಸ್ತಿ ದೆತ್ತೊಂಡೆರು. ಅಹಮದ್ ನಗರ ಅಯ್ಯಪ್ಪ ದೇವಸ್ಥಾನ ಬೊಕ್ಕ ಕುಂಬ್ಳೆ ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ತಾಪಕಿರು ಕುಂಬ್ಳೆ ಮೂಲದ ಕೆ ಶೆಟ್ಟಿ ಎಂದು ಪುಗಾರ್ತಿ ಪಡೆಯಿನ ಅಹಮದ್ ನಗರದ ಹೋಟೆಲ್ ಕ್ಯಾಟರಿಂಗ್ ಉದ್ಯಮಿ ಕುತ್ತಿಕಾರ್ ಕಿಂಜಣ್ಣ ಶೆಟ್ಟಿಯರಿಗೂ ಆರ್ಯಭಟ್ಟ ಪ್ರಶಸ್ತಿ ಸಂದಿದ್ದು ಪ್ರಶಸ್ತಿ ತೆತ್ತೊಂಡೆರು. ಕರ್ನಾಟಕ ಹೈಕೋರ್ಟ್ದ ದುಂಬುದ ನ್ಯಾಯಾಧೀಶರು ಡಾ ಎಚ್.ಬಿ. ಪ್ರಭಾಕರ ಶಾಸ್ತ್ರಿ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಗುರುಕಾರ್ಯರು ಡಾ ಮಹೇಶ್ ಜೋಶಿ, ಕನ್ನಡ ಸಿನಿಮಾ ನಟೆ ನಿರ್ದೇಶಕೆ ಡಾ ಎಸ್ ನಾರಾಯಣ್ ಮಲ್ಲಭಿನ್ಯರಾದಿದ್ದು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಬೆಂಗಳೂರಿನ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆದ ಸ್ಥಾಪಕರು ಡಾ ಎಚ್.ಎಲ್.ಎನ್. ರಾವ್ ಗುರುಕಾರ್ಮೆ ವಹಿಸಿದ್ದರು. ಯಕ್ಷಗಾನ ಕಲಾವಿದರು ಬೊಕ್ಕ ವಿದ್ವಾಂಸರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಕೆ ಶೆಟ್ಟಿಯರ್ನ ಬಡದಿ ವಿನಯ ಕೆ ಶೆಟ್ಟಿ, ಮಗೆ ಯಶ್ ಕಾರ್ಯಕ್ರಮ ಪಾಲ್ಗೊಂಡರು. ಕಾನೂನು ನ್ಯಾಯಾಂಗ ವಿಭಾಗದ ಸಿ.ಕೆ. ವೀರೇಶ್ ಕುಮಾರ್, ಕನ್ನಡ ಕಿರುತೆರೆ ನಟಿ ನಿರ್ಮಾಪಕಿ ಮೇಘಾ ಶೆಟ್ಟಿ, ಪತ್ರಕರ್ತರು ವೈ.ಎಸ್.ಎಲ್. ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಆರ್.ಪಿ. ಅನಿಲ್, ಕತಾರ್ದ ಅನಿಲ್ ಚಂದ್ರಶೇಖರ ಭಾಸಗಿ, ಅಬುದಾಬಿದ ಮಿತ್ರಂಪಾಡಿ ಜಯರಾಮ ರೈ, ಲಂಡನ್ದ ಡಾ ಸತ್ಯವತಿ ಮೂರ್ತಿ, ಅಮೆರಿಕದ ಪ್ರದ್ಯುಮ್ನ ಕಶ್ಯಪ್, ಕೃಷ್ಣ ಅದೋನಿ ಇಂಥ ಸಾಧಕರಿಗೂ ಪ್ರಶಸ್ತಿ ಸಂದಿದರು. ಸಂಸ್ಥೆದ ಕಾರ್ಯಂತರು ಡಾ ಬಸವರಾಜ್ ಎಸ್ ಗೌಡ ಸೊಲ್ಮೆಸಂದಾಯರು, ಸುಗ್ಗನಹಳ್ಳಿ ಷಡಾಕ್ಷರಿ ಬೊಕ್ಕ ಸಾರ್ತವಳ್ಳಿ ನಾರಾಯಣಸ್ವಾಮಿ ಕಾರ್ಯಕ್ರಮ ಸುಧಾರ್ತೆರು. ಧರ್ಮದೈವ ತುಳು ಸಿನಿಮಾ ಜುಲೈ 5ಕ್ಕೆ ತುಳುನಾಡು ಜಿಲ್ಲೆಯೆಡೆ ಪ್ರದರ್ಶನ ಶುರು ಮಲ್ಪುಡು. ಧರ್ಮದೈವ ಪ್ರೊಡಕ್ಷನ್ ಗುರ್ತ ಮೋರುಡು ತಯಾರಾಯಿನ ಈ ಸಿನಿಮಾಡು ತುಳುನಾಡದ ಕಲಾವಿದರು ಮೆನ್ಕದೆರೆಂದು ನಿರ್ದೇಶಕರು ನಿತಿನ್ ರೈ ಕುಕ್ಕುವಳ್ಳಿ ಮಾಹಿತಿ ಕೊಡ್ತಾರೆ. ಧರ್ಮದೈವ ತುಳು ಸಿನಿಮಾದ ನಿರ್ದೇಶಕರು ನಿತಿನ್ ರೈ ಕುಕ್ಕುವಳ್ಳಿ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿ ಕೊಟ್ಟೋಡು ಮಾಹಿತಿ ಕೊಡ್ದು ಧರ್ಮದೈವ ಸಿನಿಮಾ ಜುಲೈ 5ಕ್ಕೆ ತುಳುನಾಡು ಜಿಲ್ಲೆಯೆಡೆ ಪ್ರದರ್ಶನ ಶುರು ಮಲ್ಪುಂಡು. ಧರ್ಮದೈವ ಪ್ರೊಡಕ್ಷನ್ ಗುರ್ತ ಮೋರುಡು ಒಂದು ತಯಾರಾತಂಡು. ತುಳುನಾಡಿದ ಕಲಾವಿದರು ನೆಟ್ಟು ಮೆನ್ಕದೆರು. ಈ ನಾಡ್ದ ಜನಕ್ಲಿನ ನಂಬಿಕೆ ಸಂಸ್ಕೃತಿ ಬೊಕ್ಕ ತುಳು ಮಣ್ಣು ಬದುಕದ ಕಥೆನು ಕಟ್ಟದುಕೊರ್ನ ಸಿನಿಮಾ ಒಂದು ಪಂಡೆರು. ಈ ಸಿನಿಮಾಡು ಏರ್ಲ ನಾಯಕಿರಿಜ್ಜರು. ಈ ತೊರ್ತಿಗೆ ಬೊಂಬಾಯಿ ಪುಣೆಡು ಪ್ರೀಮಿಯರ್ ಶೋ ನಡೆತದು ತೂಯಿನಕ್ಲಿನ ಮೆಚ್ಚುಗೆ ಪಡೆತನೆಂದು ನಿತಿನ್ ರೈ ಕುಕ್ಕುವಳ್ಳಿ ಪಂಡಿರು. ಕಲಾವಿದರು ಚೇತನ್ ರೈ ಮಾಣಿ ಪಾತಿರ್ದು ಈ ಸಿನಿಮಾಗೂ ಹಮೀದ್ ಪುತ್ತೂರು ಪಾತ್ರಕತೆ ಬರೆತಿರು. ನವರಸ ದಿಂಜಿದು ಧರ್ಮದೈವ ಸಿನಿಮಾ ಮೂಡ್ದು ಬೈದನೆಂದು ಪಂಡಿರು. ಕಲಾವಿದರು ರಮೇಶ್ ರೈ ಕುಕ್ಕವಳ್ಳಿ ಪಾತಿರ್ದು ತುಳು ಸಿನಿಮಾ ರಂಗೋಡು ಒಂದು ಬೇತನೆ ನಮೂನೆದ ಸಿನಿಮಾ ಆದುಂಡು ಕೇರಳ ಭಾಗೋಡುಪ್ಪುನ ಕರ್ನೂರುಡು ಬೊಕ್ಕ ಸುಳ್ಯ ಪುತ್ತೂರುಡು ಸುಮಾರು 25 ದಿನ ಕಾಲ ಈ ಸಿನಿಮಾದ ಚಿತ್ರೀಕರಣ ನಡೆತದನೆಂದು ಪಂಡಿರು. ಸಿನಿಮಾ ತಯಾರು ಮಲ್ತಿನ ಬಿಳಿಯೂರು ರಾಕೇಶ್ ಭೋಜರಾಜ ಶೆಟ್ಟಿ, ಅರುಣ್ ರೈ ಪುತ್ತೂರು ಸುದ್ದಿ ಕೊಟ್ಟೊಡಿತ್ತರು. 5th ರಿಲೀಸ್ ಆಯ್ತು ಮೂವಿ ಧರ್ಮದೈವ ದಾಯ ತೂವೋಡು ಬಂಡ ಆಕ್ಚುಲಿ ನಮ್ಮ ಸಂಸ್ಕೃತಿನ ತೋಜಾಪನ ಒಂದು ಚಿತ್ರ ಅಂಡಲ ಒಂಜಿ ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ ಆ್ಯಂಡ್ ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಇಟ್ಕೊಡ್ತಾರೆ. ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಉಂಡು ದಯಪಂಡ ಪೂನಾ ಬುಕ್ಕ ತಾನೆಡ್ ಬಾಂಬೆಡ್ ಪ್ರೀಮಿಯರ್ ದಿನ ಪ್ರತಿಯೊರ್ಲ ಬಂದ್ಪುಣೆ ಅವೇ ನೆಟ್ ಏರ್ಲ ಹೀರೋ ಅತ್ತು ಕಂಟೆಂಟೇ ಹೀರೋ ದಯಪಂಡ ಮಾತಿರಲ್ಲ ಆರ್ಟಿಸ್ಟ್ನಾಗ್ಲು ಮಾತ್ರ. ಹಿರಿಯ ಕಲಾವಿದರು ಮಸ್ತ್ ಸಾಥ್ ಕೊರಿಯರು, ಟೆಕ್ನಿಕಲ್ ಟೀಮ್ ಮಸ್ತ್ ಸಾಥ್ ಕೊರ್ಂಡು ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಎಂಕ್ಲ ನಿಶಾನ್ ರೈ ಮಠಂದ ಬಿಟ್ಟು ಫಸ್ಟ್ ಟೈಮ್ ಮ್ಯೂಸಿಕ್ ಮಲ್ತೊಂದಿರು. DTS ಲಂಚನೆ ಲಾಯ್ನ ಮಾತೆಲ್ಲ ಪರಿಚಯ ಸರ್ಕಸ್ ಮೂವಿದ ಮ್ಯೂಸಿಕ್ ಡೈರೆಕ್ಟರ್. ಅವನೊಟ್ಟಿಗೆ ಅರುಣ್ ಕ್ಯಾಮರಾ ವರ್ಕ್ ಒಂಜಿ ಯಂಗ್ ಜನರೇಷನ್ ಪೂರ ಸೇರಿದು ಮಲ್ತಿನ ಮಾತೆಲ್ಲ ಸೇರಿದು ಮಲ್ತಿನ ಅಂತಿನ ಒಂಜಿ ಚಿತ್ರ
ತೂವಡು ನಿಕ್ಲು ಮುಗ್ರು ತೂದೊಂಜಿ ಸಪೋರ್ಟ್ ಮಲ್ಪೋಡು. ಬಡಗ ಎಕ್ಕರ್ದ ಸರ್ಕಾರಿ ಪ್ರೌಢಶಾಲೆಡು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆದ ವತಿರ್ದ ರಾಷ್ಟ್ರೀಯ ವಿದ್ಯುತ್ ಸಪ್ತಾಹ 2024 ಸಲಾದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಜೂನ್ 21 ಅಟ್ಟಣೆ ಆದಿತ್ತಂಡು. ಅಪಾರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಮಂಗಳೂರು ಕಚೇರಿ ಅಧಿಕಾರಿಗಳು ಅಂಚನೆ ಸಿಬ್ಬಂದಿಲು ಪಾಲ್ಪಡೆದು ಸುರಕ್ಷತಾ ಸಪ್ತಾಹದ ಆಚರಣೆದ ಬಗ್ಗೆ ತಿಳಿಪಾಯಿರು. ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕರ್ಡ್ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆದ ವತಿರ್ದ ರಾಷ್ಟ್ರೀಯ ವಿದ್ಯುತ್ ಸಪ್ತಾಹ 2024 ಅಂಗವಾದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಅಪಾರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಮಂಗಳೂರು ಕಚೇರಿ ಅಧಿಕಾರಿಗಳು ಅಂಚನೆ ಸಿಬ್ಬಂದಿಲ ವತಿರ್ದು ಜೂನ್ 21 ನಡೆತಂಡು. ವಿದ್ಯುತ್ ಪರಿವೀಕ್ಷಣಾಲಯದ ಅಧಿಕಾರಿಲಾಯಿನ ಶ್ರೀ ವಿರೂಪಣ್ಣ ಕುಂಬಾರ ಪ್ರಸ್ತಾವನೆದ ಮದಿಪದೊಟ್ಟಿಗೆ ವಿದ್ಯುತ್ ಅಪಘಾತದ ಆಪುನಂಚಿನ ಕಷ್ಟ ನಷ್ಟ ಅಂಚನೆ ಸುರಕ್ಷತಾ ಸಪ್ತಾಹದ ಆಚರಣೆದ ಅಗತ್ಯದ ಬಗ್ಗೆ ತಿರುಪಾದ ಕೊರಿಯರು. ವಿದ್ಯುತ್ ಪರಿವೀಕ್ಷಕರು ಮನೋಜಿಯಂ ವಿದ್ಯುತ್ ಉಪಕರಣದ ಸರಿಯಾಯಿನ ಬಳಕೆ ವಿದ್ಯುತ್ ಬಳಕೆಡು ಅನುಸರಿಸುಡಾಯಿನ ಬೇತೆ ಬೇತೆ ಸುರಕ್ಷತಾ ಕ್ರಮಕ್ಕೂ ಸುರಕ್ಷತೆಗಾದ ಮೆಸ್ಕಾಂ ಸಹಾಯವಾಣಿ ಸಂಖ್ಯೆ 112 ಗಳಸೊಲಿಂದ ಪಂಡೇರು. ಅಂಚನೆ ಇಲ್ಲಡ್ ಕಡ್ಡಾಯವಾದ ಮೂಜಿಪಿನ್ ಫ್ಲಗ್ ಮಾತ್ರ ಗಳಸುನಿತ್ತ ಬಗ್ಗೆ ಅಂಚನೆ ಬೇತೆ ಬೇತೆ ಪ್ರಾತ್ಯಕ್ಷಿಕೆದೊಟ್ಟಿಗೆ ಮಾಹಿತಿನ ಕೊರಿಯರು. ಪ್ರಮುಖ ವಿದ್ಯುತ್ ಸುರಕ್ಷತಾ ಕ್ರಮಕ್ಕೂ ವಿದ್ಯುತ್ ಉಪಕರಣದ ಸ್ವಯಂ ಪರಿಶೀಲನೆದ ಅಪಾಯಲು ಅಂಚನೆ ಬೇತೆ ಬೇತೆ ರಸ ಪ್ರಶ್ನೆಲೆ ನಡಪಾದ ವಿದ್ಯಾರ್ಥಿಗಳಿಗೆ ಜಾಗೃತಿನ ಮೂಡಾಯರು. ಮಾತಾ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆದ ವತಿರ್ದು ಚೀಪೆ ತೇನಸಲಿನ ಪಟ್ಟಿಯರು. ಉಪ ವಿದ್ಯುತ್ ಪರಿವೀಕ್ಷಕರು ಸುರೇಂದ್ರ, ಅಧೀಕ್ಷಕರು ಪೃಥ್ವಿರಾಜ್, ಶಾಲೆದ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಹೆಚ್, ಅಂಚನೆ ಶಿಕ್ಷಕಿಲಾಯಿನಂಚಿನ ಜ್ಯೋತಿ ಬಿ, ರಾಜಶ್ರೀ, ವಿದ್ಯಾಲತಾ, ವಿನ್ನಿ, ನಿರ್ಮಲಾ ಡಿಸೋಜಾ, ಜಯಂತಿ ಎಂ, ಶಿಕ್ಷಕರು ಡಾಕ್ಟರ್ ಅನಿತ್ ಕುಮಾರ್ ಪಾಲ್ಪಡೆದಿದ್ದರು. ಶಿಕ್ಷಕಿ ವಿದ್ಯಾ ಗೌರಿ ಮಾತಿರೆಲ್ಲ ಎತ್ಕೊಂಡಿರು. ಚಿತ್ರಶ್ರೀ ಕೆಎಸ್ ಸೊಲ್ಮೆ ಸಂದಾಯಿರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಮಕ್ಕಳಿನ ಸಮಾಜ ಸೇವಾ ಕಾರ್ಯಕ್ರಮದ ಸಲಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಅಳಪೆ ಕಲ್ವೆರೆಗುರಿ ಮುಲ್ಪದ ವಿದ್ಯಾರ್ಥಿಗಳಿಗಾದ ವನಮಹೋತ್ಸವದ ಪ್ರಯುಕ್ತ ತಾರಸಿ ಕೃಷಿ ಪ್ರಾತ್ಯಕ್ಷಿಕೆ ತಾರಸಿ ಕೃಷಿ ಮಾಂತ್ರಿಕ ಪ್ರಶಸ್ತಿ ವಿಜೇತರಾಯಿನ ಪಡ್ಡಂಬೈಲು ಕೃಷ್ಣಪ್ಪ ಗೌಡ ಮೆರನ ಇಲ್ಲದ ತಾರಸಿಡು ನಡೆತಂಡು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ನೆತ್ತ ಸಮಾಜ ಸೇವಾ ಕಾರ್ಯಕ್ರಮದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಅಳಪೆ ಕಲ್ವೆರೆಗುರಿ ಮುಲ್ತಾ ಜೋಕ್ಲೆಗಾದ ವನಮಹೋತ್ಸವದ ಪ್ರಯುಕ್ತ ತಾರಸಿ ಕೃಷಿ ಪ್ರಾತ್ಯಕ್ಷಿಕೆ ನಡಪಾಂಡ. ತಾರಸಿ ಕೃಷಿ ಮಾಂತ್ರಿಕ ಪ್ರಶಸ್ತಿ ವಿಜೇತರಾಯಿನ ಪಡ್ಡಂಬೈಲು ಕೃಷ್ಣಪ್ಪ ಗೌಡ ಅರೆನ ಇಲ್ಲದ ತಾರಸಿಡು ಶಾಲೆದ ಜೋಕ್ಲೆಗಾದ ಸಂಪೂರ್ಣ ಕೃಷಿ ಮಾಹಿತಿನ ಕೊರಿಯರು. ಈ ಪೊರ್ತುಡು ಗೌರವ ಗುರುಕಾರರಾಯಿನ ಲಯನ್ ಬಿ ಪ್ರಕಾಶ್ ಪೈ ಮೇರ್ಪಾತಿರ್ದು ಜೋಕ್ಲು ತನ್ಕುಲಿನ ತಾರಸಿಡು ತರಕಾರಿ ಅಂಚನೆ ಫಲ ವಸ್ತುಲಿನ ಉಳಿಪಾದು ಎಡ್ಡೆ ಆರೋಗ್ಯಕರ ಜೀವನ ನಡಪಾಯಿರ ಸಾಧ್ಯ ಆಪುಣು ಪನ್ಪಿನಿಯನ್ನು ಪಂಡಿರು. ಸಬಿಟ್ ಕಲ್ವೆರೆಗುರಿ ಶಾಲೆದ ಮುಖ್ಯ ಶಿಕ್ಷಕರು ಶೋಭಾ, ಸಹ ಶಿಕ್ಷಕರು ಯೋಗಿತಾ, ಮೋಹನ್ ಶೆಟ್ಟಿ ಪಾಲ್ಪಡೆದಿದ್ದರು. ಜೋಕ್ಲಿಗೂ ಪರಿಸರ ರಕ್ಷಣೆದ ಬಗ್ಗೆ ರಸಪ್ರಶ್ನೆ ನಡಪಾದು ಇನಾಮನ್ನು ಕೊರಿಯರು. ಶಾಲದ ಶಿಕ್ಷಕರಿಗಂಚನೆ ಜೋಕ್ಲೆಗ್ ದ್ರಾಕ್ಷಿದ ದೈಕ್ಲಿನ ಕೈಪಗತಿರು. ಈ ಒಂದು ಎಡ್ಡೆ ಕಾರ್ಯಕ್ರಮನು ಮಲ್ಪೆರ ಅವಕಾಶ ಕೊರ್ನಂಚಿನ ಸ್ವಸ್ತಿಕ್ ಕಲಾ ಕೇಂದ್ರದ ಸದಸ್ಯರಿಗೂ ಮೆಚ್ಚುಗೆದ ನುಡಿಕ್ಲಿನ ಕೊರಿಯರು. ಈ ಪೊರ್ತುಡು ಗುರ್ಕರೆರೈನ ಅಶೋಕ್ ಜಾಧವ್ ಎದ್ಕೊಂಡರು. ಉಪಾಧ್ಯಕ್ಷೆ ಉಷಾ, ಶೈಕ್ಷಣಿಕ ಕಾರ್ಯದರ್ಶಿ ಆನಂದರಾವ್, ಲೆಕ್ಕ ಪರಿಶೋಧಕಿ ಸುಮಲತಾ ಹರೀಶ್, ಜೊತೆ ಕಾರ್ಯಂತರ ಗಣೇಶ್ ಕೊಟ್ಟಾರಿ, ಕಾರ್ಯಕಾರಿ ಸಮಿತಿದ ನಾಗೇಶ್ ಎಂ, ವಿದ್ಯಾ, ಶಶಿಕಲಾ, ಸುವರ್ಣ, ದಾಕ್ಷಾಯಿನಿ, ರೋಹಿಣಿ ಅಂಚನೆ ಶ್ರೇಯಸ್ ಪಾಲ್ಪಡೆದಿದ್ದರು. ಸಾಂಸ್ಕೃತಿಕ ಕಾರ್ಯಂತರ ಕೆಸಿ ಹರಿಶ್ಚಂದ್ರ ಮೇರು ಸೊಲ್ಮೆ ಸಂದಾಯಿರು. ಶ್ರೀ ಶಾರದಾಂಬಾ ಯಕ್ಷಗಾನ ಮಂಡಳಿ ಉರ್ವಸ್ಟೋರ್ದ ವತ್ತಿರ್ದು ಕಲಾ ತಪಸ್ವಿ ಭಾಗವತ ದಿವಂಗತ ಕೃಷ್ಣಪ್ಪ ಕರ್ಕೇರ ಸಂಸ್ಮರಣೆ ಕಾರ್ಯಕ್ರಮ ಜುಲೈ 3 ಬುಧವಾರ 5 ಗಂಟೆಗೆ ಉರ್ವಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನಡು ಅಟ್ಟಣೆ ಆತಂಡು. ಅಂಚನೆ ವಾರದ ತಾಳಮದ್ದಳ್ಳಿಡು ವಾಲಿ ಮೋಕ್ಷ ಆನಿಬಯ್ಯ 4 ರೇಖ ನಡಪುಂಡು ಪಂಡದು ದೇವಾಲಯದ ಕಾರ್ಯಂತೇರು ಶ್ರೀಧರ ಮಣಿಯಾಣಿ ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲೆ.